ಸಂದರ್ಭಕ್ಕೆ ಇಲ್ಲೆಲ್ಲ ಸೇರಿದ್ದೇವೆ. ವನಮಹೋತ್ಸವ ಬಗ್ಗೆ ತಮಗೆಲ್ಲ ತಿಳಿದೇ ಇದೆ ಮತ್ತು ಅದರ ಮಹತ್ವದ ಬಗ್ಗೆ. ನಾವು ಕಾಡನ್ನು ಉಳಿಸಿಕೊಳ್ಳುವುದು ಎಷ್ಟು ಮುಖ್ಯ ಅಂತ ಹೇಳಿದರೆ, ನಮಗೆ ಇವತ್ತು ಉಸಿರಾಡಲಿಕ್ಕೆ ಆಮ್ಲಜನಕ ಬೇಕು, ಆಹಾರ ಬೇಕು, ನೀರು ಬೇಕು, ನೆರಳು ಬೇಕು. ಪ್ರತಿಯೊಂದು ಕೂಡ ನಮಗೆ ದೊರಕುವಂಥದ್ದು ಈ ಭೂಮಿಯಿಂದ ಮತ್ತು ಈ ಸಸ್ಯ ಸಂಪನ್ಮೂಲಗಳಿಂದ. ಆದರೆ ಇವತ್ತಿನ ಬೇರೆ ಬೇರೆ ಕಾರಣಗಳಿಂದ, ಮುಖ್ಯವಾಗಿ ಅಭಿವೃದ್ಧಿಯ ಕಾರಣದಿಂದ ಇವತ್ತು ಫಾರೆಸ್ಟು ನಾಶ ಆಗ್ತಾಯಿದೆ. ಒಂದು ಸೈಡು ಅಫಾರೆಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ ಇದೆ, ಅಂದರೆ ಅರಣ್ಯೀಕರಣ. ಸೊ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು. ನಾನು ಈ ಇನ್ವಿಟೇಷನನ್ನು ಕಳಿಸಿದಾಗ ನನಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಒಬ್ಬರು ಕೇಳಿದರು, ಮೊನ್ನೆ ಅಷ್ಟೇ ನೀವು ಗಿಡ ನೆಟ್ಟ ಕಾರ್ಯಕ್ರಮ ಮಾಡಿದಲ್ಲಿ ಇವತ್ತು ಪುನಃ ಏನು ಮಾಡ್ತಿದ್ದೀರಂತ. ಆವಾಗ ನಾನು ಹೇಳಿದೆ, ವನಮಹೋತ್ಸವ ಅನ್ನುವಂಥದ್ದು ಒಂದು ದಿವಸಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮ ಅಲ್ಲ. ನಾವು ಎಷ್ಟು ವನಮಹೋತ್ಸವ ಮಾಡಿದರೂ ಕೂಡ ಒಳ್ಳೆಯದು. ಯಾಕಂದರೆ ನಾವು 100 ಗಿಡ ನೆಟ್ಟಾಗ ಆ 100 ಗಿಡ ಕೂಡ ಬದುಕದೇ ಇರ್ಬೋದು. ಅದು ನೋಡಿಕೊಳ್ಳುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ನೆಟ್ಟ ನಂತರ ಏನಂತಂದರೆ ದಿನ ವನಮಹೋತ್ಸವ ಮಾಡಿದರೂ ಕೂಡ ತಪ್ಪಲ್ಲ. ಯಾಕಂದರೆ 100 ಗಿಡದಲ್ಲಿ ಅಟ್ಲೀಸ್ಟ್ ಒಂದು 20 ಆದರೂ ಬದುಕಿ ಹೆಮ್ಮರಾಗಿ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ನಾವು ಹೆಚ್ಚು ಹೆಚ್ಚು ಅರಣ್ಯೀಕರಣ ಕಾರ್ಯಕ್ರಮ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಒಂದು ನಾವು ಎಲ್ಲ ಜಂಟಿಯಾಗಿ ರೋಟರಿ ಕ್ಲಬ್ಬು ಮತ್ತು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು, ವಿಶ್ವವಿದ್ಯಾನಿಲಯ ಎಲ್ಲರೂ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ಜೊತೆ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಜಯರಾಜ್ ಅಮೀನ್ ಅವರಿದ್ದಾರೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೊಸದಾಗಿ ಕುಲಸಚಿವರಾಗಿ ಬಂದಿರುವಂಥ ಶ್ರೀ ಮೊಹಮ್ಮದ್ ನಯೀಮ್ ಮೊಮಿನ್ KS ಆಫೀಸರ್ ಅವರು ಕೂಡ ನಮ್ಮ ಜೊತೆ ಇರ್ತಿದ್ದಾರೆ. ಹಾಗೆ ಅಸಿಸ್ಟೆಂಟ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಇನ್ನು ಶ್ರೀಧರ್ ಅವರು ಕೂಡ ಬಂದಿದ್ದಾರೆ. ಹಾಗೆ ಪ್ರಶಾಂತ್ ಪೈ ಅವರು ಕೂಡ ಬಂದಿದ್ದಾರೆ. ಹಾಗೆ ಲತಾ ಕುಮಾರಿ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ರಳಕಟ್ಟೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ರೊಟೇರಿಯನ್ PD ಶೆಟ್ಟಿ, ಅಸಿಸ್ಟೆಂಟ್ ಗವರ್ನರ್ ಝೋನ್ 3 ರೋಟರಿ ಡಿಸ್ಟ್ರಿಕ್ಟ್ 3181. ಸೊ ಅವರೆಲ್ಲರೂ ಕೂಡ ಸೇರಿದ್ದೇವೆ. ಹಾಗೆ ನನ್ನ ಎಲ್ಲ ಸಹೋದ್ಯೋಗಿಗಳು, ವಿಭಾಗದ ಅಧ್ಯಕ್ಷರು ಮತ್ತು ರೋಟರಿ ಕ್ಲಬ್ ರಳಕಟ್ಟೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರು ಕೂಡ ಇಲ್ಲಿ ಸೇರಿದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಮುಂದೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮ ಚಾಲನೆ ಕೊಡೋಕ್ಕಿಂತ ಮೊದಲು ಇವತ್ತು ಒಂದು ನಮಗೆ ದುಃಖದ ಒಂದು ವಿಷಯ ಕೇಳಿಬಂತು. ಬೆಳಗ್ಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದಂಥ ಪ್ರೊಫೆಸರ್ K. ಭೈರಪ್ಪ ಅವರು ಇಂದು ಬೆಳಗ್ಗೆ ನಿಧನರಾದರಂತ ಹೇಳಲಿಕ್ಕೆ ತುಂಬ ವಿಷಾದ ಆಗ್ತದೆ. ಈ ಕಾರ್ಯಕ್ರಮ ಆರಂಭಿಸೋಕ್ಕಿಂತ ಮೊದಲು ನಾವೊಂದು 2 ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಮಯ ತೆಗೆದುಕೊಳ್ಳುವುದಕ್ಕೆ ನಮ್ಮ ಕುಲಪತಿಗಳು ಮತ್ತು ಕುಲಸಚಿವರು ಇಬ್ಬರಿಗೂ ಕೂಡ 11 ಗಂಟೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಫೀಷಿಯಲ್ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಸ್ಟ್ರೈಟವಾಗಿ ಗಿಡ ನೆಟ್ಟು ಮತ್ತು ನಮ್ಮ ಕುಲಪತಿಗಳು ಹಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಧರ್ ಅವರು ಬಂದಿದ್ದಾರೆ. ಅವರು ಈ ಸೀಡ್ ಬಾಲ್ ಬಗ್ಗೆ ನಮಗೆ ಅದರ ಮಹತ್ವದ ಬಗ್ಗೆ ಹೇಳಿಕೊಡ್ತಾರೆ. ಯಾಕಂದರೆ ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯವರೇ. ಅದರಲ್ಲಿ ಮುಖ್ಯವಾಗಿ ಮಂಗಳೂರು ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿನ್ನೆಯೂ ಕೂಡ ನಾವು ಹರೇಕಳ ಸ್ಕೂಲ್ನಲ್ಲಿ ಸುಮಾರು ಒಂದು 500 ಸೀಡ್ ಬಾಲನ್ನು ವಿದ್ಯಾರ್ಥಿಗಳ ಮೂಲಕ ಅಲ್ಲಿ ಬಿತ್ತನೆ ಮಾಡಿದ್ದೇವೆ. ಸೊ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡುತ್ತಿರುವವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಶ್ರೀಧರ್ ಅವರು ಬಂದಿದ್ದಾರೆ, ಹಾಗೆ ಪ್ರಶಾಂತ್ ಪೈ ಅವರು ಬಂದಿದ್ದಾರೆ ಅನಿಸುತ್ತೆ. ಸೊ ಹೌದು. ಸೊ ಶ್ರೀಧರ್ ಅವರು ಇದರ ಬಗ್ಗೆ ಮತ್ತೆ ಮಾಹಿತಿ ನೀಡ್ತಾರೆ. ನಮ್ಮ ಕುಲಪತಿಗಳ ಮೂಲಕ ಈಗ ಒಂದು ಗಿಡ ನೆಟ್ಟು ನಾವು ಕಾರ್ಯಕ್ರಮ ಚಾಲನೆ ಮಾಡ್ತೀವಿ. ಇವತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಯಾಕಂದರೆ ನಮಗೆಲ್ಲರೂ ಗೊತ್ತಿದ್ದ ಹಾಗೆ ನಾವು ಎಲ್ಲ ಒಂದು ಕಡೆಯಲ್ಲಿ ನಮ್ಮ ಒಂದು ಡೆವಲಪ್ಮೆಂಟಿಗೋಸ್ಕರ ಅಂತೇಳಿ ಹೇಳಿಕೊಂಡು ಒಂದಷ್ಟು ಸ್ಪೀಡ್ ಇಂಡಸ್ಟ್ರಿಯಲೈಸೇಷನ್ಗೆ ಹೋಗ್ತಾ ಇದ್ದೀವಿ, ಅರ್ಬನೈಸೇಷನ್ಗೆ ಹೋಗ್ತಾ ಇದ್ದೀವಿ. ಬಟ್ ಈ ಒಂದು ಹೋಗುವ ವೇಗದಲ್ಲಿ ನಾವು ಎಷ್ಟೋ ಸಲ ಪರಿಸರದ ಒಂದು ಬ್ಯಾಲೆನ್ಸನ್ನು ನಾವು ಡಿಸ್ಟ್ರಾಯ್ ಮಾಡ್ತಾ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ಒಂದು ಕಡೆಯಲ್ಲಿ ಪರಿಸರ ಅದರದ್ದೇ ಆದ ಒಂದು ಹಿಂದೆ ಅದನ್ನು ಆ್ಯಕ್ಚುಲಿ ನಮಗೆ ಕೊಡ್ತಾ ಇದೆ. ಸೊ ಇವತ್ತು ಒಂದಷ್ಟು ಕ್ಲೈಮೇಟ್ನಲ್ಲಿ ಒಂದು ವಿಪರೀತಗಳು ಆಗ್ತಾ ಇದ್ದಾವೆ. ಮಳೆ ಎಲ್ಲಿ ಬರಬೇಕು ಅಲ್ಲಿ ಬರ್ತಾ ಇಲ್ಲ.
ಕುಡಿಯುವ ನೀರಿನ ಸ್ಕ್ಯಾರ್ಸಿಟಿ ಎಲ್ಲ ಆ್ಯಕ್ಚುಲಿ ಎಲ್ಲ ಒಂದು ಕಡೆಯಲ್ಲಿ ನಾವು ಎನ್ವೈರನ್ಮೆಂಟನ್ನು ಹಾಳು ಮಾಡಿದ್ರಿಂದಾಗಿ ಅದರಿಂದ ಆಗುವ ಅನಾಹುತದ ಬಗ್ಗೆ ನಮಗೆ ಎಲ್ಲ ಒಂದು ಕಡೆಯಲ್ಲಿ ಪ್ರಕೃತಿ ನಮಗೆ ತೋರಿಸ್ತಾ ಇದೆ. ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಭಾಳ ಕಷ್ಟ ಆಗಿಬಿಡ್ತದೆ. ಈಗ ಈ ಒಂದು ವನ ಮಹೋತ್ಸವ ಇದು ಹೇಳಲಿಕ್ಕೆ ಕಾಡಿನ ಹಬ್ಬ ಅಂತಲೇ ಹೇಳ್ಬೋದು, ಮತ್ತು ಈ ಒಂದು ವನ ಮಹೋತ್ಸವ ನಿಜವಾಗಿ ಒಂಥರದ ಎಫಾರೆಸ್ಟೇಷನ್ ಡ್ರೈವ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಮಗೆ ಗೊತ್ತಿದ್ದ ಹಾಗೆ 1950ರಲ್ಲಿ ಆಗಿನ ಅಗ್ರಿಕಲ್ಚರ್ ಮಿನಿಸ್ಟರ್ ಕೆ ಎಂ ಮುನ್ಷಿ ಅವರು ಇದಕ್ಕೆ ಚಾಲನೆ ನೀಡಿದರು. ಅದು ಮುಂದೆ ಬರ್ತಾ ಇತ್ತು, ಬಟ್ ಅದು ಅದರ ಸೀರಿಯಸ್ನೆಸ್ ಆಗಿ ಫಾಲೋ ಮಾಡ್ತಾ ಇಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ಒಂದು ಮಹತ್ವವನ್ನು ಅರಿತು ನಾವೆಲ್ಲರೂ ಕೂಡ ಭಾಳಷ್ಟು ಅದಕ್ಕೆ ವನ ಮಹೋತ್ಸವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಯಾಕಂದರೆ ಕಾಡುಗಳು ಅನ್ನುವಂಥದ್ದು ಅಥವಾ ಗಿಡ ಮರಗಳು ಅನ್ನುವಂಥದ್ದು ನಮ್ಮ ಒಂದು ಪ್ಲಾನೆಟ್ನ ಒಂದು ಲಂಗ್ಸ್ ಇದ್ದ ಹಾಗೆ. ಸೊ ಅದು ಸರಿಯಾಗಿ ವರ್ಕ್ ಆಗೋದಿದ್ದರೆ ನಮಗೆ ಒಂದು ಬ್ರೀದಿಂಗ್ ಯಾರು ಕೂಡ ಸಿಗೋದಿಲ್ಲ. ಸೊ ಅದರಿಂದ ಈ ಪ್ರಕೃತಿ ನಮಗೆ ಕೆಲವು ವಿಶಿಷ್ಟವಾದ ಒಂದು ರೂಪಗಳನ್ನು ಆ್ಯಕ್ಚುಲಿ ನೀಡಿದ್ದಾವೆ, ಅದನ್ನು ನಾವು ಆ್ಯಕ್ಚುಲಿ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಗಿಡ ಮರಗಳು ಜಾಸ್ತಿ ಇದ್ದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಆಗುತ್ತೆ, ಇನ್ನು ಕ್ಲೈಮೇಟ್ ಇದು ಕೂಡ ಚೇಂಜ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದರಿಂದ ಈ ಒಂದು ಆಕ್ಸಿಜನಿಗೋಸ್ಕರ ನಮ್ಮದೇ ಬ್ರೀದಿಂಗ್ ಸ್ಪೇಸಿಗೋಸ್ಕರ ನಾವು ಇವತ್ತು ಕಾಡುಗಳನ್ನು ಆ್ಯಕ್ಚುಲಿ ಜಾಸ್ತಿ ಮಾಡೋದು ಅಗತ್ಯ ಆಗಿಬಿಡ್ತದೆ. ಸೊ ಅದರಿಂದ ಗಿಡ ಮರಗಳನ್ನು ಪೋಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಸೊ ಈ ವನ ಮಹೋತ್ಸವ ಹೆಚ್ಚಾಗಿ ನನ್ನ ಅರ್ಥ ಮಾಡಿಕೊಂಡಾಗೆ ಇದು ಫಸ್ಟ್ ವೀಕ್ ಆಫ್ ಜುಲೈ ನಡೆಯುವಂಥದ್ದು, ಸಾಧಾರಣ ಒಂದು ವಾರದ ಕಾರ್ಯಕ್ರಮ. ಸೊ ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ಎಲ್ಲರೂ ಆ್ಯಕ್ಚುಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ. ಬಟ್ ಪ್ರಶಾಂತ್ ಅವರು ಈಗಾಗಲೇ ಹೇಳಿದಾಗೆ ಇದು ಆ್ಯಕ್ಚುಲಿ ಒಂದು ವಾರಕ್ಕೆ ಒಂದು ದಿವಸಕ್ಕೆ ಸೀಮಿತ ಆಗಿರಬಾರ್ದು, ವರ್ಷ ಇಡೀ ಆ್ಯಕ್ಚುಲಿ ನಡೆಯುವಂಥ ಕಾರ್ಯಕ್ರಮ ಆಗಿರಬೇಕಾಗುತ್ತೆ. ಯಾಕಂದರೆ ನಮಗೆ ನಮ್ಮ ಬ್ರೀದಿಂಗಿಗೆ ಮತ್ತು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಏನಾದರೂ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಬೇಕು, ಲಿವಿಂಗ್ ಏರ್ ಬೇಕು ಅಂತ, ಬ್ರೀದಿಂಗ್ ಏರ್ ಬೇಕು ಅಂತಲ್ಲ ಆಗಿದ್ದರೆ ಖಂಡಿತವಾಗಿ ನೀವು ವನ ಮಹೋತ್ಸವವನ್ನು ಅಥವಾ ಈ ಗಿಡ ನೆಡುವ ಪ್ರೋಗ್ರಾಮ್ಗಳನ್ನು ವರ್ಷ ಇಡೀ ಮಾಡ್ತಾ ನಾವು ಭಾಳ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ವನ ಮಹೋತ್ಸವ ಒಂದಷ್ಟು ಫ್ಲೋರಾ ಆ್ಯಂಡ್ ಫೌನಾ ಅಥವಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೂಡ ಒಂದು ಆಶ್ರಯ ಸಿಗುವಂಥ ಒಂದು ವ್ಯವಸ್ಥೆ. ಸೊ ಇದು ಕಾಡುಗಳು ಕಡಿಮೆ ಆದಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಕಡಿಮೆ ಆಗುತ್ತೆ, ನಮ್ಮ ಆಹಾರ ಮತ್ತು ಉಳಿದ ಇದರ ಮೇಲೆ ಸಹ ಅದರದೇ ಆದ ಪ್ರಭಾವ ಬೀರ್ತದೆ. ಸೊ ಆದ್ದರಿಂದ ಈ ಪ್ರಾಣಿ ಪಕ್ಷಿಗಳಿಗೆ ಕೂಡ ಒಂದು ಆಶ್ರಯ ನೀಡುವ ದಿಕ್ಕಿನಲ್ಲಿ ಈ ಒಂದು ಎಫಾರೆಸ್ಟೇಷನ್ ಡ್ರೈವ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಅನ್ನಿಸ್ತದೆ. ಹಾಗೆ ಸೊ ಆದ್ದರಿಂದ ದಯವಿಟ್ಟು ಇದನ್ನು ನಾವೆಲ್ಲರೂ ಸೀರಿಯಸ್ ಆಗಿ ತಗೊಂಡು ಇವತ್ತು, ಯಾಕಂದರೆ ವಿಶ್ವವಿದ್ಯಾನಿಲಯದಂತೂ ಇದು ಜವಾಬ್ದಾರಿ ಆಗಿಬಿಡ್ತದೆ. ಯಾಕಂದರೆ ಈ ನಮ್ಮ ವಿಶ್ವವಿದ್ಯಾನಿಲಯ ಇದರ ಬಗ್ಗೆ ಅರಿವಿಲ್ಲದಿದ್ದರೆ ಭಾಳ ಕಷ್ಟ ಆಗಿಬಿಡ್ತದೆ. ಸೊ ಆದ್ದರಿಂದ ನಾವು ಇದನ್ನೆಲ್ಲವೂ ನಮ್ಮ ಒಂದು ಉಳಿವಿಗೋಸ್ಕರನೇ ನಾವು ಮಾಡ್ತಾ ಇದ್ದೀವಿ. ಇದು ಬೇರೆಯವರಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ ಅಲ್ಲ, ನಮಗೋಸ್ಕರನೇ ಮಾಡ್ತಿರುವಂಥ ಕಾರ್ಯಕ್ರಮ. ಸೊ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಶಾಂತ್ ಅವರ ನೇತೃತ್ವದಲ್ಲಿ ಮಂಗಳೂರು ಯೂನಿವರ್ಸಿಟಿಯ ಬೇರೆ ಬೇರೆ ಘಟಕಗಳು, ಹಾಗೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರೆಲ್ಲರ ಸಹಯೋಗದಿಂದ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆಗಮಿಸೋ ತಮ್ಮೆಲ್ಲರಿಗೂ ನಾನು ಧನ್ಯವಾದನೆ ಹೇಳ್ತಾ, ಇದೇ ರೀತಿಯ ಡ್ರೈವ್ ಇನ್ನು ಮುಂದಕ್ಕೂ ಆ್ಯಕ್ಚುಲಿ ಕಂಟಿನ್ಯೂ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪರಿಸರ ಸಂರಕ್ಷಣೆ ಬಗ್ಗೆ ಮತ್ತು ಗಿಡ ಮರಗಳ ಮಹತ್ವದ ಬಗ್ಗೆ ನಮಗೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಗೌರವಾನ್ವಿತ ಕುಲಪತಿಗಳು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಸಿಸ್ಟೆಂಟ್ ಕನ್ಸರ್ವೇಷನ್ ಫಾರೆಸ್ಟ್ ಅವರು ಇದ್ದಾರೆ, ಶ್ರೀಧರ್ ಟಿ ಅವರು ಸೀಡ್ ಬಾಲ್ ಬಗ್ಗೆ ಒಂದೆರಡು ನಮಗೆ ಮನವರಿಕೆ ಮಾಡಿಕೊಡ್ತಾರೆ ಅಂತ ಹೇಳಿ. ಒಂದು ತಿಳ್ಕೊಳ್ಬೇಕು ಅಂದರೆ, ಪ್ರಕೃತಿಯಲ್ಲಿ ಸಸಿ ಮರಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾವಿಲ್ಲದೆ ಸಸಿ ಮರಗಳು ಬದುಕ್ತದೆ, ಅದು ಭಾಳ ಮುಖ್ಯ. ಹಾಗೆ ನಾನೆಲ್ಲ ಕಡೆ ಹೇಳ್ತೇನೆ, ಇವತ್ತು ಜನರ ಮನಸ್ಸಲ್ಲಿ ಗಿಡ ನೆಡಲಿಕ್ಕೆ ಜಾಗ ಕೊಡ್ತಾ ಇಲ್ಲ. ಅವರು ಭೂಮಿಯಲ್ಲಿ ಜಾಗ ಹರಿಸ್ತಾ ಇದ್ದಾರೆ. ಭೂಮಿಯಲ್ಲಿ ಜಾಗ ಹರಿಸಿದ ಜಾಗ ಸಿಗೋದಿಲ್ಲ. ನಮ್ಮ ಮನಸ್ಸಲ್ಲಿ ನಾವು ಗಿಡ ನೆಡ್ತೇವೆ ಅಂತ ಭೂಮಿ ಹರಿಸ್ಕೊಂಡು ಹೋದರೆ ಬೇಕಷ್ಟು ಜಾಗ ಸಿಗುತ್ತೆ. ಇವತ್ತು ಈ ಸೀಡ್ ಬಾಲ್, ಯಾಕಂದರೆ ನಾವು ಸೀಡ್ ಬಾಲ್ ಬಗ್ಗೆ ಇದು ಹೊಸ ಕಾನ್ಸೆಪ್ಟ್ ಅಲ್ಲ. ನಾವು ಯಾಕೆ ಬದಲಾಗ್ತಾ ಇದ್ದೇವೆ, ನಾವು ಬದಲಾಗಿದ್ದೇವೆ. ಹಿಂದೆ ಮನೆಯಲ್ಲಿ ಒಂದು ಯಾವುದೇ ಫ್ರೂಟ್ ಹಣ್ಣು ತಂದರೆ ಅದರ ಬೀಜವನ್ನು ಕಲೆಕ್ಟ್ ಮಾಡಿ ಎಲ್ಲಾದರೂ ಒಂದು ಕಡೆ ಮಣ್ಣಿನಲ್ಲಿ ಹಾಕಿಬಿಟ್ಟು ಆ ನಂತರ ಅದು ಮೊಳಕೆ ಹೊಡೆದ ನಂತರ ಒಂದಿಷ್ಟು ಆ ಮೊಳಕೆ ಹೊಡೆಯುವಾಗ ಅದು 2 ದಳಗಳು ಬರ್ತಿತ್ತು. ಅದು ಅರ್ಲಿಯ ಸ್ಟೇಜ್ ಸ್ವೀಟ್ ಆಗಿತ್ತು, ನಾವು ಮಕ್ಕಳು ತಿಂತಿದ್ವಿ, ಕೆಲವೊಂದು ಗಿಡಗಳಾದದನ್ನು ನಾವು ನೆಡ್ತಿದ್ವಿ. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಈಗ ನಮ್ಮ ಕಾಂಕ್ರೀಟೀಕರಣ ಮನೆಯನ್ನೆಲ್ಲ ಟೈಲ್ಸ್ ಆದಮೇಲೆ ಅಥವಾ ಫ್ಲ್ಯಾಟ್ ಸಿಸ್ಟಮ್ ಬಂದಮೇಲೆ ನಾವೆಲ್ಲ ಅದನ್ನು ಒಂದು ಕಡೆಯಲ್ಲೆಲ್ಲ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಶೇಖರಣೆ ಮಾಡಿ ಅದಕ್ಕೆ ಒಂದು ವಾತಾವರಣದ ಗಾಳಿ ಬೆಳಕು ಏನು ಸಿಗ್ದಾಗ ಮಾಡಿ ಅದನ್ನು ಮೊಳಕೆ ಹೊಡೆದ ಥರ ಮಾಡಿ ಅಂತ ಪರಿಸ್ಥಿತಿ ಹೋದ್ವಿ. ಅದ ನಂತರ ಅದನ್ನು ಜನರಿಗೆ ಅಂದರೆ ನಾವು ಪುನಃ ಬೀಜ ಬಿತ್ತನೆಯನ್ನು ನೆನಪಿಸ್ಬೇಕಂದು ಕೊಂಡ್ಕೊಂಡು, ಆ್ಯಕ್ಚುಲಿ ಬೀಜ ಬಿತ್ತನೆಯನ್ನು ಅಂದರೆ ಖಾಲಿ ಬೀಜವನ್ನು ಬಿತ್ತಿದ್ರೆ ಏನಾಗ್ತದೆ, ಅದು ಒಂದು ಇಲ್ಲಿಯ ಒಂದು ಮಳೆಯ ಒತ್ತಡಕ್ಕೆ ಅದು ಏನು ಡಿಸ್ಟರ್ಬ್ ಆಗಿ ಬಳ್ಕೊಂಡು ಹೋಗ್ಬೋದು ಅಥವಾ ನೀರಲ್ಲಿ ಕೊಚ್ಚೋಗ್ಬೋದು.
ಆ ಥರ ಈ ಮಣ್ಣಿನಲ್ಲಿ ಕಟ್ಟೋದ್ರಿಂದ ಮಣ್ಣಿನಲ್ಲಿರುವ ತೇವಾಂಶ ಮತ್ತು ಅದಕ್ಕೆ ಬೇಕಾದ ಮೊಳಕೆ ಹೊಡೆಯಲಿಕ್ಕೆ ಬೇಕಾದ ಫಲವತ್ತತೆ ಸಿಗ್ತದೆ. ಹಾಗಾಗಿ ಸೀಡ್ ಬಾಲ್ಗಳನ್ನು ಮಾಡಿ ಅದನ್ನು ನಾವು ವೆಸ್ಟರ್ನ್ ಘಾಟ್ಸಲ್ಲಿ ಎಲ್ಲೆಲ್ಲಿ ಖಾಲಿ ಸ್ಥಳ ಇದೆ ಅಲ್ಲಿ ಎಸ್ದಾಗ, ಆ ಪೊದೆಗಳಲ್ಲಿ ಎಸ್ದಾಗ ಅದಕ್ಕೆ ಬಿಗಿನಿಂಗ್ ಆಗಿ ಅದಕ್ಕೆ ಜರ್ಮಿನೇಷನ್ ಆಗ್ಲಿಕ್ಕೆ ಬೇಕಾದಂಥ ಅಂದರೆ ಮೊಳಕೆ ಹೊಡಿಲಿಕ್ಕೆ ಬೇಕಾದಂಥ ಒಂದು ನ್ಯೂಟ್ರಿಷನ್ ಮತ್ತು ತೇವಾಂಶ ಅದು ಸಿಕ್ಕುವುದರಿಂದ ಅದು ಬೇರು ಬಂದು ಭೂಮಿ ಒಳಗಡೆ ಬೇರು ಕೊಡುವಾಗ ಏನಾಗ್ತದೆ, ಗಟ್ಟಿಯಾಗಿ ನೆಲೆ ಊರ್ಲಿಕ್ಕೆ ಇದಾಗ್ತದೆ ಮತ್ತು ಅದು ಏನಾಗ್ತದೆ ಬೆಳಿಲಿಕ್ಕೆ ಸಹಾಯಕಾರಿ ಆಗ್ತದೆ. ಹಾಗಾಗಿ ಈ ಸೀಡ್ ಬಾಲ್ ಕಾನ್ಸೆಪ್ಟನ್ನು ನಾವು ತಂದಿದ್ದೇವೆ. ಈಗಾಗಲೇ ಪ್ರಶಾಂತ್ ನಾಯ್ಕ್ ಸರ್ ಅವರು ಹೇಳಿದ್ದಾರೆ, ಅಂದರೆ ಈ ವನಮಹೋತ್ಸವ ಅನ್ನೋದು ಒಂದು ದಿನದ ಕೆಲಸ ಆಗಬಾರ್ದು. ಯಾಕಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಪ್ರಕೃತಿ ನಾವು ಒಂದು ಉತ್ತಮ ಗಾಳಿ, ನೀರು, ಬೆಳಕು ನಮ್ಗೆ ಸಿಗಬೇಕಂತಾದರೆ ಟೋಟಲ್ ಜಿಯೋಗ್ರಫಿಕಲಿ 33% ಫಾರೆಸ್ಟ್ ಬೇಕು. ಇವತ್ತು ನಾವು 21-22% ಇದ್ದೇವೆ. ಇನ್ನು ಇದನ್ನು ಹೆಚ್ಚು ಮಾಡ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ನಮಗೆ ಭೂಮಿಯಲ್ಲಿ ಜಾಗನೇ ಇಲ್ಲ. ಅಟ್ಲೀಸ್ಟ್ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು. ಈ ಒಂದು ಕೆನೋಪಿ ಕವರು ನಾವು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಈ ಸಸಿ ನೆಡೋದು ಮುಖ್ಯ ಅಲ್ಲ. ನಮ್ಮ ಸಂಸ್ಕೃತಿ ಹೇಗಂತ ಹೇಳಿದ್ರೆ ಬೆಳೆಸಿ ಉಳಿಸಿದ್ರೆ ಬಳಸ್ಲಿಕ್ಕೆ ಬರ್ತದೆ. ನಾವೆಲ್ಲ ಬೆಳೆಸೋದು ಮಾತ್ರ ಗಮನ ಕೊಡ್ತೇವೆ, ಉಳಿಸೋದ್ರ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ. ಬೆಳೆಸಿ ಉಳಿಸ್ದಿದ್ರೆ ಬಳಸ್ಲಿಕ್ಕೆ ಬರೋದೇ ಇಲ್ಲ ಅದು. ಹಾಗಾಗಿ ಬೆಳೆಸಿ ಉಳಿಸಿ ಬಳಸುವ ಸಂಸ್ಕೃತಿಗೆ ನಾವು ಹೋಗಬೇಕಾದಂಥ ಅನಿವಾರ್ಯತೆ ಇವತ್ತು ದಿವಸ ನಾವು ಬಂದಿದ್ದೇವೆ. ನಾವು ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಜೂನ್ 5 ಪರಿಸರ ದಿನಾಚರಣೆ ಸ್ಟಾರ್ಟ್ ಆಗಿ ಅಪ್ ಟು ಆಗಸ್ಟ್ವರೆಗೆ ನಮ್ಮ ನರ್ಸರಿಲಿ ಸಸಿ ಬೆಳೆಸು ಸಾರ್ವಜನಿಕವಾಗಿ ಒಂದೊಂದು ನರ್ಸರಿಯಿಂದ 1 ಲಕ್ಷ ಸಸಿಯನ್ನು ವಿತರಣೆ ಮಾಡ್ತೇವೆ. ಆದರೆ ಅದರಲ್ಲಿ ಎಷ್ಟು ಸಸಿ ಬರ್ತದೆ ಅಂದರೆ ಸಾಮಾನ್ಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾರೆ ಪ್ರತಿ ವರ್ಷ ಏನು ಗುಂಡಿ ತೋಡ್ತಾರೆ ಅದೇ ಗುಂಡಿ ತೋಡ ಜಾಗದಲ್ಲಿ ಗಿಡ ನೆಡುವ ಇಲಾಖೆ ಅಂತ. ನಮ್ಮ ಇಲಾಖೆ ಮಿಸ್ಟೇಕ್ ಅಲ್ಲ. ಒಬ್ಬ ಗಾರ್ಡು ಫಾರೆಸ್ಟು ಸಾವಿರಾರು ಗಿಡ ನೋಡ್ಲಿಕ್ಕೆ ಆಗೋದಿಲ್ಲ. ಯಾರು ನೆಟ್ಟಿರ್ತಾರೆ ಆ ಜವಾಬ್ದಾರಿಯಿಂದ ಅಂದರೆ ನಮ್ಮ ಕೆಲಸ ನಾವು ಬೆಳೆಸುವಂಥದ್ದು, ಅದನ್ನು ಉಳಿಸುವಂಥದ್ದು ಕೆಲಸ ಸಾರ್ವಜನಿಕರು ಮಾಡಬೇಕು, ಯಾರೇ ಸಂಘ ಸಂಸ್ಥೆಯವರು ಮಾಡಲಿ. ಅದಕ್ಕೆ ಈ ವರ್ಷ ನಮ್ಮ ಸಚಿವರು ಒಂದು ಹೊಸ ಕಾನ್ಸೆಪ್ಟ್ ತಂದ್ದಾರೆ. ಎಲ್ಲಿ ಗಿಡ ನೆಟ್ಟರು ಮಿನಿಮಮ್ 25-50 ಗಿಡ ನೆಡಬೇಕು. ಆ ಗಿಡ ಜಿಯೋ ಟ್ಯಾಗಿಂಗ್ ಮಾಡಬೇಕು ಮತ್ತು ಪ್ರತಿ ತಿಂಗಳ ಯಾರು ಅವರ ಆ ಸಂಸ್ಥೆಯವರು ಮಾನಿಟರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಂತೇಳಿ ನಾವೆಲ್ಲ ಈ 50ಕ್ಕಿಂತ ಹೆಚ್ಚು ಗಿಡ ನೆಟ್ಟದ್ದು ಮಾನಿಟರ್ ಮಾಡ್ತಾ ಇದ್ದೇವೆ. ಬಹುಶಃ ನಿಮ್ಮ ಯೂನಿವರ್ಸಿಟಿ ಗ್ರೌಂಡ್ ನೋಡಿ ನೀವು, ಅಥವಾ ಯೂನಿವರ್ಸಿಟಿ ನಿಮ್ಮ ಸ್ಟಾಫ್ ಕ್ವಾರ್ಟರ್ಸ್ ಕ್ಯಾಂಪಸ್ ನೋಡಿ. ಅಲ್ಲಿ ನಾನು ಇಲ್ಲಿ RF ಆಗಿದ್ದಾಗ ಇಲ್ಲಿ ಒಂದು 2000 ಗಿಡವನ್ನು ಬೇರೆ CSR ದುಡ್ಡು ತಂದು ಹಾಕೊಂಡಿದ್ದೇನೆ. ಬಹುಶಃ ಮರಗಳಾಗಿದ್ದಾವೆ. ಈಗ ಯೂನಿವರ್ಸಿಟಿ ಗ್ರೌಂಡಿನಲ್ಲಿ 3 ರೋ ಎಲ್ಲ ಮರಗಳಾಗಿದೆ. ನಾನು ಆಗಾಗ ಬಂದ ನೋಡ್ತಾ ಇರ್ತೇನೆ. ಅಂದರೆ ನಾವು ಇಲಾಖೆಯವರು ಪೋಷಣೆ ಮಾಡೋದ್ರ ಜೊತೆಗೆ ನೀವೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಇದೊಂದು ಜನರಿಗೆ ಅವೇರ್ನೆಸ್. ಇದು ಒಂದು ಗಿಡ ಅಲ್ಲ, ಇಲ್ಲಿ ಬಂದವರೆಲ್ಲರೂ ನಾವು ಗಿಡ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡಬೇಕಿಂತ ಸಾಕಷ್ಟು ಪ್ರೈವೇಟ್ ನರ್ಸಲ್ಲಿ ಗಿಡ ಸಿಗ್ತದೆ. ನಮ್ಮ ಮನೆಯ ಆಸುಪಾಸು ನೀವು ತಿಂದಂಥ ಮಾವಿನ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಅಥವಾ ಬೇರೆ ಯಾವುದೇ ಥರದ ರ್ಯಾಂಬುಟಾನ್ ಇರ್ಬೋದು, ಮ್ಯಾಂಗೋಸ್ಟಿನ್ ಇರ್ಬೋದು, ಬೇರೆ ಬೇರೆ ಫುಡ್ ಗಿಡಗಳನ್ನು ನೀವು ಮನೇಲಿ ತಂತ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದಕ್ಕೊಂದು ಬೀಜ ಹಾಕಿಬಿಟ್ರೆ 1 ವಾರ 15 ದಿವಸ ಮೊಳಕೆ ಹೊಡಿತದೆ. ಅದನ್ನು ನೀವು ಸ್ವಲ್ಪ ದಿವಸ ಪಾಟಲ್ಲಿ ನಿಮ್ಮ ಮಕ್ಕಳಿಗೆ ಮಣ್ಣನ್ನು ಮುಡಿಸಿ, ಮಕ್ಕಳಿಗೆ ಅದನ್ನು ತೋರಿಸಿ, ಅದು ಬೆಳೆಯುವ ರೀತಿಯನ್ನು ತೋರಿಸಿ, ಅದನ್ನೆಲ್ಲಾದರೂ ಬೇರೆ ಕಡೆ ಬೆಳೆಸಲಿಕ್ಕೆ ಅವ್ರಿಗೆ ಕಲಿಸ್ಬೋದು. ಅಂದರೆ ಅವೇರ್ನೆಸ್ ಆಗಬೇಕು. ಇಲ್ಲಿರೋರು ಇವತ್ತು ಒಂದು ಗಿಡ ನೆಟ್ಟಿದ್ದು ಮುಗಿಬಾರ್ದು. ಇಲ್ಲಿರೋರು ಎಲ್ಲರೂ ಒಂದೊಂದು ಗಿಡ ಅವ್ರವ್ರ ಮನೆಯಲ್ಲಿ ಅವ್ರವ್ರಿಗೆ ಎಲ್ಲೆಲ್ಲ ಅವಕಾಶ ಇದೆ ನೆಟ್ಟಾಗ ಈ ಒಂದು ಕಾನ್ಸೆಪ್ಟ್ ಅಂದರೆ ಏನು ಅವೇರ್ನೆಸ್ ಅರಣ್ಯ ಇಲಾಖೆ ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ಮುಖಾಂತರ, ಸಂಘ ಸಂಸ್ಥೆಗಳ ಮುಖಾಂತರ ತರ್ತಾ ಇದ್ದೇವೆ. ಅದು ಫಲದಾಯಕವಾಗ್ತದೆ. ಈಗಾಗಲೇ ರೋಟರಿ ಕ್ಲಬ್, ನಾನು ರೋಟರಿಯನ್ನೇ, ನಮ್ಮ ನಿಯೋಜಿತ ರೋಟರಿ ಗವರ್ನರ್ ಸರ್ ಬಂದರೆ, ಬನ್ನಿ ಸರ್. ಹಾಗಾಗಿ ಗವರ್ನರ್ ಇದ್ದಾರೆ, ಮತ್ತು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಇದ್ದಾರೆ. ರೋಟರಿ ಕ್ಲಬ್ಬು ಇಡೀ ನಮ್ಮ ಈ ರೋಟರಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆಗಳಲ್ಲಿ ಬಹುಶಃ 88 ಕ್ಲಬ್ ಏನೇ ಇದೆ ಸರ್ ನಮ್ಮದೆಲ್ಲ, 87, ಅದೇ 87 ಕ್ಲಬ್ನ ಇದೊಂದು ಯಾವುದು ನಮ್ಮದು ಸಸಿ ನೆಡುವುದು ಮತ್ತು ಈ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕ್ಲಬ್ಗಳಲ್ಲಿ ಮಾಡ್ತಾ ಇದೆ. ಅವರಿಗೆ ನಾನು ನಮ್ಮ ಅರಣ್ಯ ಇಲಾಖೆ ಪರವಾಗಿ ಅಭಿನಂದಿಸ್ತೇನೆ. ಹಾಗೆ ಪ್ರಶಾಂತ್ ನಾಯ್ಕ್ ಸರ್ ಅವರು ಪ್ರತಿ ವರ್ಷವೂ ಇಲ್ಲಿ ಈ ಥರದ ಈ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು, ಅವೇರ್ನೆಸ್ ಕಾರ್ಯಕ್ರಮ ಪ್ರತಿ ವರ್ಷವೂ ಇಲ್ಲಿ ನಿನ್ನೆ ದಿವಸ ನೋಡಿದೆ ಸೀಡ್ ಬಾಲ್ ಕಾರ್ಯಕ್ರಮ ಬೇರೆ ಒಂದು ಸಂಘ ಮಾಡಿದ್ದಾರೆ. ಇವತ್ತು ವನಮಹೋತ್ಸವ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಥರ ಇಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ಮತ್ತು ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೂ ಯೂನಿವರ್ಸಿಟಿಯ ಪ್ರಶಾಂತ್ ಸರ್ಗೂ ಮತ್ತು ಕುಲಪತಿ ಮತ್ತು ರಿಜಿಸ್ಟ್ರಾರ್ ಎಲ್ಲರಿಗೂ ಇಲಾಖೆ ಪರ ಗೌರವವನ್ನು ಸಲ್ಲಿಸಿ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆ. ಧನ್ಯವಾದಗಳು. ಸೊ ಶ್ರೀಧರ್ ಅವರು ನನ್ನ ಕ್ಲಾಸ್ಮೇಟ್ ಕೂಡ ಹೌದು, ನಮ್ಮ ಊರಿನವರು. ಸೊ ಅವರು ಇವತ್ತು ಉನ್ನತ ಸ್ಥಾನದಲ್ಲಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ಸುಮಾರು ಒಂದು 500 ಸೀಡ್ ಬಾಲ್ ನಮ್ಮ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ಅವರ ಒಂದು ಲೀಡರ್ಶಿಪ್ಪಲ್ಲಿ ಯಾವ್ಯಾವ ಪ್ಲೇಸ್ ನೋಡಿಕೊಂಡು ನಾವು ಇವತ್ತು ವಿದ್ಯಾರ್ಥಿಗಳ ಮುಖಾಂತರ ಅದನ್ನು ಬಿತ್ತನೆ ಮಾಡ್ತೇವೆ. ಸರ್ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಬಹುಶಃ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಿ. ನಮ್ಮ ಜೊತೆ ನಮ್ಮ ಹೊಸ ರಿಜಿಸ್ಟ್ರರು ಕಳೆದ ವಾರ ಅಷ್ಟೇ ಚಾರ್ಟ್ ತಗೊಂಡಿದ್ದಾರೆ. ಅವರು ಒಂದೆರಡು ಶುಭ ನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾರೆ. ನಾವೆಲ್ಲರೂ ಅಟ್ಲೀಸ್ಟ್ ಒಂದು 10 ಗಿಡಗಳನ್ನು ನೆಟ್ಟು ಅದನ್ನು ಮೇಂಟೈನ್ ಮಾಡಬೇಕು. AC4 ಹೇಳಿದರು, ಗಿಡ ನೆಡುವುದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮೇಂಟೈನ್ ಮಾಡಿ ಅದಕ್ಕೆ ನೀರು ಹಾಕಿ ವಿ ಶುಡ್ ಎನ್ಶ್ಯೂರ್ ಸ್ಟ್ರೇ ಅನಿಮಲ್ಸ್ ಅದಕ್ಕೆ ಬಂದು ಬಾಯಿ ಹಚ್ಚಲಾರ್ದ ಹಾಗೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ನಮ್ಮ ಲೈಫ್ ಟೈಮ್ನಲ್ಲಿ ಅಟ್ಲೀಸ್ಟ್ 10 ಪ್ಲ್ಯಾಂಟ್ಸು ಇಫ್ ವಿ
ಪ್ಲ್ಯಾಂಟ್ ಆ್ಯಂಡ್ ಲೀವ್ ನಾವು ಒಂದು ವೆರಿ ಬಿಗ್ ಡೀಡ್ ಮಾಡಿದ ಹಾಗೆ. ಇಟ್ ಈಸ್ ಲೈಕ್ ವಿ ಆರ್ ಆ್ಯಡಿಂಗ್ ಟು ದಿಸ್ ಬ್ಯೂಟಿಫುಲ್ ಪ್ಲಾನೆಟ್. ಇಲ್ಲಿ ವಿ ಆರ್ ದ ಔಟ್ಸೈಡರ್ಸು. ಇನ್ ದಿಸ್ ಪ್ಲಾನೆಟ್ ವಿ ಆರ್ ದ ಔಟ್ಸೈಡರ್ಸು. ವಿ ಹ್ಯಾವ್ ಎನ್ಕ್ರೋಚ್ಡ್ ಅಪಾನ್ ದ ಎಕಾಲಜಿ ಆ್ಯಂಡ್ ಎನ್ವೈರ್ಮೆಂಟು. ಸೊ ನಾವು ಕೋ ಎಕ್ಸಿಸ್ಟ್ ಮಾಡಬೇಕು. ನಾವೇನು ಮಾಡ್ತೀವಿ, ವೈಲ್ಡ್ ಅನಿಮಲ್ಸಿಗೆ ವೈಲ್ಡ್ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಇಟ್ ಈಸ್ ಆ್ಯಕ್ಚುಲಿ ದ ಅಪೋಸಿಟ್. ವಿ ಹ್ಯಾವ್ ಇನ್ಹಬಿಟೆಡ್ ದಿಸ್ ಪ್ಲೇಸ್ ಆ್ಯಂಡ್ ಟ್ರಮೆಂಡಸ್ಸು ಇದನ್ನು ಮಾಡ್ತಾ ಇದ್ದೀವಿ. ಸೊ ವಿ ಶುಡ್ ಆಲ್ ಇಂಪ್ರೆಸ್ ಅಪಾನ್ ದೋಸ್ ಆಸ್ಪೆಕ್ಟ್ಸು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಸರ ಸಂರಕ್ಷಣೆ ಬಗ್ಗೆ. ನಾವು ಈ ಕಾರ್ಯಕ್ರಮದ ಪ್ರಯುಕ್ತ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ. ನಮ್ಮ ಯೂನಿವರ್ಸಿಟಿ ಫಸ್ಟ್ ಗ್ರೇಡ್ ಕಾಲೇಜು ಮಂಗಳಂಗೋತಿ, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸ್ಲೋಗನ್, ಪರಿಸರ ಸಂರಕ್ಷಣೆ ಬಗ್ಗೆ ಸ್ಲೋಗನ್ ಬರೆಯುವಂಥ ಸ್ಪರ್ಧೆ. ಅದರಲ್ಲಿ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಇದೆ. ಅದನ್ನು ನಮ್ಮ ಗೆಸ್ಟ್ ಆಫ್ ಆನರ್ ರೊಟೇರಿಯನ್ PD ಶೆಟ್ಟಿ ಅವರು ಬಂದು ನೀಡಲು ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹದ ನುಡಿಗಳನ್ನು ಮಾತಾಡಬೇಕಂತ. So it is delighted to announce the winners of the slogan writing, which was conducted by Bioscience Department, Mangalore University. So I must thank Professor Prashant sir for encouraging our students to be a part of that particular competition. So the first place goes to Bhumika Nilavar of 2nd BCom, University First Grade College, for slogan writing. Yeah. Yes. What is your slogan? ಕಡಿದರೆ ಮರ ಬರುವುದು ಬರ, ಗಿಡ ಮರಗಳಿರಲಿ ಅಮರ. The second place goes to Nayan of 2nd BCom B from University First Grade College, Mangalore. ಸ್ಲೋಗನ್ ಹೇಳಿ. ಪರಿಸರವೆಂದರೆ ಹಸಿರು, ಪರಿಸರದಿಂದಲೇ ನಮ್ಮ ಉಸಿರು. ಪ್ರಕೃತಿಯಾಗಲಿ ಹಚ್ಚ ಹಸಿರು, ಜೀವಿಗಳ ಬದುಕಿಗಾಗಲಿದೆ ಉಸಿರು. Thank you, sir. And the third place goes to Lippo Fortune of first BBA. Fortune. If you remember. Otherwise, A healthy planet starts with us. We are the guardians of nature's gift. Let us be, it's time to be an environmental hero. ಹಾಗೆ ಉಳಿದ ಎಷ್ಟು ಜನ ಭಾಗವಹಿಸಿದ್ದಾರೆ? 16 ಉಳಿದ ಯಾರು ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾವು ಸರ್ಟಿಫಿಕೇಟ್ ಇದೆ, ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೊಡ್ತಾ ಇದ್ದೇವೆ. ಸೊ ನಿಯಾಜ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ವಿಶ್ವವಿದ್ಯಾಲಯದ ಪರಿಸರದಲ್ಲಿ ಇವತ್ತು ಹಮ್ಮಿಕೊಂಡಂಥ ಜನರಿಗೆ ಆ ಅವೇರ್ನೆಸ್ ಇರುವುದಿಲ್ಲ. ಬರುವ ವರ್ಷಕ್ಕೆ ಹೋದರೆ ಹೊಂಡ ಮಾತ್ರ ಅಲ್ಲಿ ಕಾಣ್ತದೆ. ಈ ದೃಷ್ಟಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಉಳ್ಳಾಳದಲ್ಲಿ ಒಂದು ಪರ್ಮನೆಂಟ್ ಪ್ರಾಜೆಕ್ಟನ್ನು ಮಾಡಿದ್ದೇವೆ. ಒಂದು ನಾಗವನ ಅಂತ ಹೇಳಿದೆ. ಆ ನಾಗವನದಲ್ಲಿ 150 ಗಿಡಗಳನ್ನು ನಮ್ಮ ಶ್ರೀಧರ್ ಅವರ ನೇತೃತ್ವದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದು ನೆಟ್ಟಿದ್ದಾರೆ. ಅದನ್ನು ನಾವು ಪೋಷಣೆ ಮಾಡ್ತಾ ಇದ್ದೇವೆ. ಇವತ್ತದ್ದು ಬೆಳೆದು ಬಹಳ ಹೆಮ್ಮರವಾಗಿ ಬೆಳೆದಿದೆ. ಮೊನ್ನೆ ಕೂಡ ಹೋಗಿ ಅದರಲ್ಲಿ ಏನು ಗಿಡಗಳು ಹೋಗಿದ್ದಾವೆ ಅದಕ್ಕೆ ನಾವು ಮತ್ತೆ ಕೂಡ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಸಿರೇ ಉಸಿರು ಎನ್ನುವಂಥ ಒಂದು ಕಾರ್ಯಕ್ರಮ ರೋಟರಿಯಲ್ಲಿ. ಹಸಿರೇ ಉಸಿರು ಬೈಕಂಪಾಡಿ ಕ್ಲಬ್ನಿಂದ ಆರಂಭವಾಗಿ ಅದು ಎಲ್ಲ ವಿದ್ಯಾಸಂಸ್ಥೆಗಳ ಎಲ್ಲೆಲ್ಲಿ ಸ್ಥಳ ಇದೆಯೋ ಅಲ್ಲಿ ಅವರು ಈ ಔಷಧೀಯ ಗಿಡಗಳನ್ನು ನೆಟ್ಟು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ತರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಮುಖ್ಯವಾಗಿ 4 ಕಾರ್ಯಕ್ರಮಗಳಿವೆ. ಜಲಸಿರಿ, ವನಸಿರಿ, ಆರೋಗ್ಯಸಿರಿ, ವಿದ್ಯಾಸಿರಿ ಎನ್ನುವಂಥದ್ದು. ಇದು ಒಂದಕ್ಕೊಂದು ಪರಿಸರಕ್ಕೆ ಪೂರಕವಾಗಿರುವಂಥದ್ದು. ನಾವು ನೆಟ್ಟ ಗಿಡಗಳು ಈಗಾಗಲೇ ಅವರು ಹೇಳಿದರು, ನಮ್ಮ ಕುಲಸಚಿವರು ಹೇಳಿದರು. ಏನಂತ ಹೇಳಿದರೆ, ಈ ಈಕೋಸಿಸ್ಟಮ್ನಲ್ಲಿ ನಾವು ಹೇಗಿದ್ದೇವೆ ಅಂತ ಹೇಳಿದರೆ, ಮೊದಲು ಅಗತ್ಯ ಇರಲಿಲ್ಲ ಗಿಡ ನೆಡುವಂಥದ್ದು. ಯಾಕೆಂತೇಳಿ ಜನಸಂಖ್ಯೆ ಕಡಿಮೆ ಇತ್ತು. ಈಗ ಜನರ ಅವಶ್ಯಕತೆಗೆ ಮರಗಳನ್ನು ಕಡಿದಾಗ ಗ್ಲೋಬಲ್ ವಾರ್ಮಿಂಗಿಂದಾಗಿ ಮೊನ್ನೆ ಮಳೆ ಬರುವುದು ತಡ ಆದಾಗ ನಾವು ಎಷ್ಟು ತಡಬಡಿಸ್ತಾ ಇದ್ದೇವೆ ಎಂಬುದು ನಮಗೆಲ್ಲರಿಗೆ ಗೊತ್ತಾಗಿದೆ. ಆದ್ದರಿಂದ ನಾವು ಬೆಳೆದಾಗಿದೆ. ಇನ್ನು ನಮ್ಮ ಯುವಜನರಿದ್ದಾರೆ, ಇವತ್ತೀಗ ಸ್ಲೋಗನ್ ಬರೆದು ಬಹುಮಾನವನ್ನು ಪಡೆದವರು, ಅವರಿಗೆ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ. ಅವರು ಮುಂದೆ ಈ ಪರಿಸರವನ್ನು ಉಳಿಸಬೇಕು. ಆದ್ದರಿಂದ ಅವರಲ್ಲಿ ಅವೇರ್ನೆಸ್ ಬರಬೇಕು. ಅದಕ್ಕಾಗಿ ಈ ಪರಿಸರದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಸೇರಿಕೊಳ್ಳೋದಕ್ಕೆ. ಇನ್ನು ಮುಂದೆಯೂ ಕೂಡ ನಾವು ಜಂಟಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನೀವು ಅವಕಾಶಗಳನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಖಂಡಿತ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಹೇಳ್ತೇನೆ.
ಸ್ಮರಣೆ ತಂದ್ಕೊಡ್ತೀನಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಂಪೂರ್ಣ ನಮಗೆ ಸಹಕಾರ ನೀಡಿದವರು ಅನ್ನೋರು ಕೂಡ ಆಗಿರುವವರು ರೊಟೇರಿಯನ್ ಪಿ ಡಿ ಶೆಟ್ಟಿ ಅವರು, ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಗೌರವದ ಕುಲಪತಿಗಳಲ್ಲಿ ವಿನಂತಿ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಗಿಡಗಳನ್ನು ಮತ್ತು ಸೀಡ್ ಬಾಲ್ಗಳನ್ನು ಕೊಟ್ಟು ಇದು ಮಾಡಿದವರು ಅಸಿಸ್ಟೆಂಟ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಶ್ರೀಧರ್ ಪಿ ಅವರು. ದಯವಿಟ್ಟು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸೊ ಈಗ ನಮ್ಮ ಕುಲ ಸಚಿವರು ಮತ್ತು ಕುಲಪತಿಗಳ ತುರ್ತು ಕಾರ್ಯ ಇರುವುದರಿಂದ ಅವರು ಬದಲಿಗೆ ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.